ದಕ್ಷಿಣ ಕನ್ನಡ ಜಿಲ್ಲೆಡು ನೀರಿಗೆ ಬಾರಿ ಬಂಗ ಉಪ್ಪು ನಡೆದವರ ಧಾರ್ಮಿಕ ಕೇಂದ್ರೊಳಡು ವಿಶೇಷ ಪ್ರಾರ್ಥನೆ ನಡಪಾದು ಬರ್ಸಬರಿಯರೆಗಾದು ನಟ್ಟೊಂದುಲ್ಲೇರು ರಂಜಾನ್ ಪಾಸುಡು ಉಪ್ಪನ ಮುಸಲ್ಮಾನರು ಬುಧವಾರ ಬರ್ಸಬರಿಯರೆಗಾದು ಕುಡ್ಲದ ನೆಹರು ಮೈದಾನೋಡು ಸಾಮೂಹಿಕ ವಿಶೇಷ ನಮಾಜ್ ನಡಪಾಯರು ಪೇಂಟೆಡ್ದು ಬತ್ತಿನ ಹಳ್ಳಿ ಮುಟ್ಟಲ ನೀರಿಗೆ ಬರವೈದುಂಡು ಕೆದು ಗೂವೆಲ್ಡು ನೀರು ಆಜಿದುಂಡು ಸರ್ಕಾರಿ ಪೈಪ್ಲಡು ನೀರು ಬರೊಂದಿಜ್ಜಿ ಏಪ್ರಿಲ್ ಮೇಟು ಒಂಜಿ ರಡ್ಡು ಪೊರ್ಲುದ ಬರ್ಸ ಬರ್ಪುನವಲ ಈ ಸರ್ತಿ ಬಡಕೈ ಭಾರತಗೂ ಪೋತುಂಡು ಬರ್ಸ ಬರಿಯರೆಗಾದು ದೇವಸ್ಥಾನ ಇಂಗ್ರೇಜಿ ಪಳ್ಳಿಲಿಡು ವಿಶೇಷ ಪ್ರಾರ್ಥನೆ ನಡಪಾವನವು ವರ್ಷಲ ಉಪ್ಪುಂಡು ಈ ಸರ್ತಿ ವಿಶೇಷವಾದ ಮುಸಲ್ಮಾನರು ಪ್ರಾರ್ಥನೆ ನಡಪಾದಿರು ರಂಜಾನ್ ಪಾಸುಡುಪುನ ಮುಸಲ್ಮಾನರು ಬುಧವಾರ ಕಾಂಡೆ 7 ಗಂಟೆಗೆ ಕೂಡ್ಲದ ನೆಹರು ಮೈದಾನೋಡು ವಿಶೇಷ ನಮಾಜ್ ನಡಪಾದು ಬರ್ಸ ಬರಿಯರೆಗಾದು ನಟ್ಟೊಂಡಿರು ಪಾಕಜನ ಮುಸ್ಲಿಮೇರು ಪಾಲ್ದೆ ತೊಂಡಿರು ಶಾಸಕರು ವೇದವ್ಯಾಸ ಕಾಮತ್ ಈ ಪೊರ್ತುಡು ಒಟ್ಟುಗಿತ್ತಿರು اللهم اسقنا غيثا مغيثا مريئا مريئا نافعا غير ضار وانشر رحمتك واحيي بلدك الميت يا حي يا قيوم برحمتك نستغيث يا حي يا قيوم ಆ ದೇವನಲ್ಲಿ ಮೊರೆ ಹೋಗಿ ಅವನಲ್ಲಿ ಪಶ್ಚಾತ್ತಾಪ ಪಟ್ಟು ಮರಳಿ ಆ ದೇವನಿಂದ ನಮಗೆ ಲಭಿಸುವಂತಹ ಅನುಗ್ರಹವಾದ ಆ ನೀರು ಈ ಭೂಮಿಗೆ ಇಳಿಸಿ ಮನುಷ್ಯರಿಗೂ ಪ್ರಾಣಿಗಳಿಗೂ ಪಕ್ಷಿಗಳಿಗೂ ಆ ನೀರಿನ ಅಭಾವದಿಂದ ನರಳುತ್ತಿರುವವರಿಗೆ ಒಂದು ಸಹಾಯಕವಾಗಿ ಒಂದು ಸಹಾರವಾಗಿ ಆ ದೇವನು ನೀರು ಈ ಭೂಮಿಗೆ ಇಳಿಸಬೇಕೆಂದು ಆ ಉದ್ದೇಶದಿಂದಾಗಿದೆ ನಾವು ಇವತ್ತಿನ ಈ ಒಂದು ಪ್ರಾರ್ಥನೆ ಅದೇ ಪ್ರಕಾರ ನಮಾಜ್ ಅದೇ ಪ್ರಕಾರ दुआ खुतबा प्रवचन ಇದನ್ನು ಮಾಡಿರುವುದಾಗಿದೆ। ये बारिश हर इंसान की ज़रूरत है। यहाँ पर कोई रिलीजन, कोई धर्म, कोई भेदभाव नहीं, बल्कि सारी इंसानियत के लिए इस्लाम क्या है, दुआ करता है और सारी इंसानियत की भलाई के लिए, खैर व खूबी और अच्छाई के लिए दुआ करता है। लिहाजा इस्लाम के ताल्लुक़ से जो गलत फहमी फैलाई जाती है, आप इससे भी सोच सकते हैं कि कोई अगर परेशानी हो तो इस्लाम कहता है अल्लाह की इबादत करना, अल्लाह तबारक व ताला के दरबार में हाजिर होना। वो धर्म और वो मज़हब कैसे किसी भी इंसान के ऊपर जुल्म और ज़्यादती करने की तालीम दे सकता है। तो लिहाजा आदमी की जब गुनाह ज़्यादा हो जाती है, नाफरमानी ज़्यादा हो जाती है, अल्लाह ताला के जो राइट्स है उसमें जब कमी करने लगता है, ज़कात में कमी वाक़ई हो जाती है, जुल्म अत्याचार जब हद से ज़्यादा बढ़ जाते हैं, इंसानियत ख़त्म हो जाती है और जुल्म और ज़्यादती ज़्यादा होने लगती है, तो ऐसी सूरत में अल्लाह तबारक व ताला आसमान से बारिश के क़तरे को भी रोक देता है। इसलिए अल्लाह ताला को मनाना, अपनी तौबा करके, अपनी मग़फ़िरत करके और सदक़ा व खैरात करके, जिसकी वजह से अल्लाह ताला फिर राज़ी होकर के अपने बंदे पे रहम व करम